ಮನುಷ್ಯ ಅಂದಮೇಲೆ ಜೀವನದಲ್ಲಿ ಕಷ್ಟ ನಷ್ಟ ಸೋಲು ಗೆಲುವು ಇದ್ದೇ ಇರುತ್ತದೆ. ದೇವರ ಮೇಲೆ ಶ್ರದ್ಧೆ ಭಕ್ತಿ ಇದ್ದವರಿಗೆ ಗಟ್ಟಿಯಾದ ಶಕ್ತಿಯನ್ನ ಭಗವಂತ ನೀಡ್ತಾನೆ ಅಂತ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಹೇಳಿದರು. ಬೆಳ್ತಂಗಡಿ ತಾಲೂಕಿನ ಪಟ್ರಮೆ ಅನಾರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರನ್ನ ಗೌರವಿಸಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯತ್ ಸದಸ್ಯರಿಗೆ 5 ವರ್ಷ ಊರಿನ ಜನರ ಸೇವೆ ಮಾಡಲು ಭಗವಂತ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರು ಜನರ ಕಷ್ಟವನ್ನು ಆಲಿಸಿ ಯಾರಿಗೆ ಏನು ಬೇಕು ಅಂತ ಕೇಳಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯವನ್ನು ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಮುಂದಾಗಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಉಳಿಯ ಬೀಡಿನ ಆನುವಂಶಿಕ ಮುಕ್ತೇಸರರಾದ ನಿತೇಶ್ ಬಳ್ಳಾಲ್ ಹಾಗೂ ಇತರರು ಹಾಜರಿದ್ದರು. ವಿಶೇಷವಾಗಿ ಆಡಳಿತ ಮುಕ್ತೇಸರರು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಭಗವಂತ ಎಲ್ಲ ಪಂಚಾಯತ್ ಸದಸ್ಯರಿಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಗೆದ್ದು ಬಂದಿದ್ದಾರೆ. ಅವರ 5 ವರ್ಷ ಯಶಸ್ವಿಯಾಗಿ ದುರ್ಗಾ ಪರಮೇಶ್ವರಿ ಅವರಿಗೆ ಆ ರೀತಿಯ ಕೆಲಸ ಮಾಡುವ ಶಕ್ತಿ ಕೊಡಿ.